ತಮಿಳುನಾಡಿನಲ್ಲಿ ಜಾರಿ ನಿರ್ದೇಶನಾಲಯವು ನಡೆಸಿರುವ ದಾಳಿಗಳು ಎಲ್ಲಾ ಮಿತಿಗಳನ್ನು ಮೀರಿದ್ದಾಗಿವೆ ಎಂದು ಸುಪ್ರೀಂ ಕೋರ್ಟ್ ತೀವ್ರವಾಗಿ ಕೇಳಿಕೆಗಳನ್ನು ಕೇಳಿದೆ. ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಮೂಲಕ ನಡೆಯುವ ಮದ್ಯ ವಿತರಣೆ ಮತ್ತು ಮಾರಾಟದ ವಿಷಯವಾಗಿ ಜಾರಿ ನಿರ್ದೇಶನಾಲಯ ನಡೆಸಿರುವ ಎಲ್ಲ ದಾಳಿಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ನಿಮ್ಮ ದಾಳಿಗಳು ಯಾವುದೇ ರೀತಿ ನಿಯಮಾವಳಿಗಳನ್ನು ಅನುಸರಿಸದೆ ನಡೆಯುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಸಿಜೆ ಬಿಆರ್ ಗವಾಯಿ ಮತ್ತು ಜಸ್ಟಿಸ್ ಎಜಿ ಮಾಸಿಹ್ ಅವರಿದ್ದ ನ್ಯಾಯಪೀಠವು ನೀವು ದಾಳಿ ನಡೆಸುವಾಗ ಎಲ್ಲ ಪರಿಮಿತಿಗಳನ್ನು ಮೀರಿದ್ದೀರಿ ಎಂದು ಖಾರವಾಗಿ ಹೇಳಿತು. 2025ರ ಮಾರ್ಚ್ 6-8ರ ನಡುವೆ ಜಾರಿ ನಿರ್ದೇಶನಾಲಯವು ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ನ ಚೆನ್ನೈ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಸೀಸ್ ಮಾಡಿತ್ತು. ಈ ಬಗೆಗಿನ ಅರ್ಜಿಯನ್ನ ಮದ್ರಾಸು ಹೈಕೋರ್ಟ್ ಕೂಡ ವಜಾ ಮಾಡಿದ್ದರಿಂದ ಸರ್ಕಾರದ ಮಾರ್ಕೆಟಿಂಗ್ ಸಂಸ್ಥೆಯು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ನೀವೊಬ್ಬ ವ್ಯಕ್ತಿಯ ಮೇಲೆ ಮೊಕದ್ದಮೆ ಹೂಡಬಹುದು. ಒಂದು ಕಾರ್ಪೊರೇಷನ್ ಮೇಲೆ ಹಣ ಅಕ್ರಮ ವರ್ಗಾವಣೆ ಎಂದು ಪ್ರಕರಣ ದಾಖಲಿಸಿದ್ದೀರಿ. ಕಾರ್ಪೊರೇಷನ್ ಅನ್ನ ಜೈಲಿಗೆ ಕಳುಹಿಸಿರಾ ಎಂದು ಕೋರ್ಟ್ ಇಡಿಗೆ ನೇರವಾಗಿ ಕೇಳಿತ್ತು. ಉತ್ತರಿಸಲು ಆ ಕಡೆ ಸರಿಯಾದ ಶಬ್ದಗಳು ಇರಲಿಲ್ಲ. Pull up the flicks and I take it on gear. Pull up the hands and I feel no fear. I dig it on. I sick on. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.